ಮಾತಾಡ್ತೀನಿ ನೋಡಿ, ಕಳೆದ ಸಲ ಇವರು ಪ್ಯಾಕೇಜ್ ಅನ್ನ ಕೊಟ್ಟಿದ್ರು. ಕಳೆದ ಸಲ ಪ್ಯಾಕೇಜ್ ಅನ್ನ ಕೊಟ್ಟದ್ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಹೇಳೋಣ, ಎಷ್ಟು ಮಂದಿ ರಿಕ್ಷಾ ಚಾಲಕರಿಗೆ ಅವರು ಕೊಟ್ಟಿದ್ದಾರೆ, ಎಷ್ಟು ಟ್ಯಾಕ್ಸಿ ಚಾಲಕರಿಗೆ ಕೊಟ್ಟಿದ್ದಾರೆ, ಅವರು ಅಂಕಿಅಂಶಗಳನ್ನ ಬಿಡುಗಡೆ ಮಾಡಲಿ. ಕೆಲವು ಚಾಲಕರು ಹೇಳಿದ್ದಾರೆ ನನಗೆ ಬಂದಿದೆ ಅಂತ ಹೇಳಿ. ಕೆಲವು ನಾನು ಅದನ್ನೇ ಹೇಳ್ತಾ ಇರುವಂತದ್ದು, ಅದು ಅದರ ಅಂಕಿಅಂಶವನ್ನ ಕೊಡ್ಲಿ. ಒಂದು 20-25% ಜನರಿಗೆ ಕೊಟ್ಟು ನಾವು 100% ನಾವು ಕೊಟ್ಟಿದ್ದೇವೆ ಅಂತ ಹೇಳುವಂತ ಪ್ರಚಾರ ತಗೊಳ್ತಾ ಇದ್ದಾರಲ್ಲ. ಉಳಿದ 75% ಏನು ಟ್ಯಾಕ್ಸಿ ಚಾಲಕರು ರಿಕ್ಷಾ ಚಾಲಕರಿಗೆ ಸಿಕ್ಕಿದ? ಅವರಿಗೇನು ಸಿಕ್ಕಿಲ್ಲ. ಡಾಕ್ಯುಮೆಂಟ್ ಸರಿ ಇಲ್ಲ, ಒಂದಲ್ಲ ಒಂದು ಕಾರಣವನ್ನ ಇಟ್ಕೊಂಡು ಅದನ್ನು ರಿಜೆಕ್ಟ್ ಮಾಡಲಾಗಿದೆ. ಈಗ ಕೆಲವು ಕಡೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ರಿಕ್ಷಾ ಒಬ್ಬ ಮಾಲಕ ಇರಬಹುದು, ನನಗೆ ಏನೋ ಒಂದು ಅಂಗವೈಲ್ಯ ಏನೋ ಇದ್ದುಕೊಂಡು ನನಗೆ ಒಂದು ಲೋನ್ ತಗೊಂಡು ನಾನು ತೆಗೆದಿದ್ದೇನೆ, ನನಗೆ ಓಡಿಸ್ಲಿಕ್ಕೆ ಆಗುವಂಥದ್ದಿಲ್ಲ, ನಾನು ರಿಕ್ಷಾ ಚಾಲಕ ಇನ್ನೊಬ್ಬನಿಗೆ ನಾನು ಕೊಡ್ತೇನೆ, ನನಗೆ ಅದರಿಂದ ಬಂದ ಆದಾಯದಿಂದ ನಾನು ರಿಕ್ಷಾ ಮಾಲಕನಾದರೂ ಕೂಡ ನಾನು ಜೀವನ ಮಾಡ್ತೇನೆ. ಇವರು ರಿಕ್ಷಾ ಚಾಲಕ ಅಂತೇಳಿ ಒಬ್ಬರಿಗೆ ಸಿಕ್ಕಿದ್ರೆ ನನ್ನ ಗತಿ ಏನು? ನನ್ನ ಕುಟುಂಬ ನಾನು ನಡೆಸುವುದು ಅದರಿಂದ ಬಂದ ಒಂದು ಆದಾಯದಲ್ಲಿ. ಇಂಥ ಗೊಂದಲಗಳು ವಿಭಾಗ ಮಾಡಿದ್ದಾರೆ, ಅವನು ಅಂತೇಳಿ. ಅದರಲ್ಲೂ ಕೂಡ ಅವರಿಗೆ ಬ್ಯಾಜ್ ಇಲ್ಲ ಅಂತೇಳಿ ಎಷ್ಟೋ ಮಂದಿಗೆ ಅದನ್ನು ಕೂಡ ಆಯ್ತಪ್ಪ, ಬ್ಯಾಜ್ ಇಲ್ಲ ಅಂತೇಳಿ ಅವನು ಚಾಲಕನಲ್ವೇ, ಅವನ ಕುಟುಂಬಕ್ಕೆ ಮತ್ತು ಈ ಬ್ಯಾಜಿಗೂ ಸಂಬಂಧ ಏನಿದೆ? ಅದು ಸಣ್ಣ ಈ ಟೆಕ್ನಿಕಲ್ ರೀಸನ್ಸ್ ಅನ್ನ ಇಟ್ಟುಕೊಂಡು ನಿನ್ನ ಹತ್ರ ಬ್ಯಾಜ್ ಇಲ್ಲ ಆದ್ರಿಂದ ನೀನು ಚಾಲಕ ಅಲ್ಲ, ಆದ್ರೆ ಅವನು ನೈಜ ಜೀವನದಲ್ಲಿ ಅವ ಚಾಲಕ ವೃತ್ತಿ ಮಾಡಿಕೊಂಡು ಅವನ ಕುಟುಂಬವನ್ನ ನಡೆಸುವಂತದ್ದು. ಯಾಕೆ ಸರ್ಕಾರ ಅದನ್ನ ಇಂಥ ಒಂದು ಪ್ಯಾಂಡಮಿಕ್ ಸಂದರ್ಭದಲ್ಲಿ ನನಗೆ ಅನಿಸ್ತದೆ ಕಳೆದ ವರ್ಷ ಕಳೆದ ಬಾರಿ ಇವರು ಯಾವ ರೀತಿಯ ಪ್ಯಾಕೇಜಿಂಗ್ ಘೋಷಣೆ ಮಾಡಿದ್ರು ಅದೇ ರೀತಿಯ ಪ್ಯಾಕೇಜ್ಗಳು ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಈ ಸಲ ಕೂಡ ಅದೇ ರೀತಿಯಲ್ಲಿ ಇವರು ಇವತ್ತು ಏನು ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ಕೇಳುಗರಿಗೆ ಏನಾಗ್ತದೆ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಿಜೆಪಿಯವರು ಇವತ್ತು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಪ್ರಚಾರವನ್ನು ಕೊಡ್ತಾರೆ. ನೀವು ಯಾವ ಪತ್ರಿಕೆಯನ್ನು ತಗೊಳ್ಳಿ, ಯಾವ ಒಂದು ದೃಶ್ಯ ಮಾಧ್ಯಮವನ್ನು ತಗೊಳ್ಳಿ, ಅದರಲ್ಲಿ ಅವರು ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುವುದರ ಮೂಲಕ ಪ್ರಚಾರ ಇಲಾಖೆ ಇದಕ್ಕೆ ಉತ್ತಮ ಪ್ರಚಾರವನ್ನು ಕೊಡ್ತದೆ. ಜನ ಏನೋ ಒಂದು ಭಾವನೆಯಲ್ಲಿರ್ತಾರೆ, ನಮ್ಮ ಸರ್ಕಾರ ನಮ್ಮ ಒಂದು ಆಪತ್ತಿನಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಬರ್ತಾ ಇದೆ, ಆ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ ಅಂತ ಆ್ಯಪಲ್ ತೋರಿಸಿದ್ದಾರೆ, ಅದ ಕೈಗೆ ಅಟಕ್ತಾ ಇಲ್ಲ, ಜನರಿಗೆ ತಿನ್ನಲಿಕ್ಕೆ ಸಿಗ್ತಾ ಇಲ್ಲ.